ಜಮ್ಮು ಕಾಶ್ಮೀರದಲ್ಲಿ ಮಳೆಯ ಕಾರಣ ಅಲ್ಲಲ್ಲಿ ಭೂಕುಸಿತಗಳು ಉಂಟಾಗ್ತಾ ಇದ್ದು ಅಮರನಾಥ ಯಾತ್ರೆಗೆ ತೆರಳಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ 20 ಮಂದಿ ಸೇಫ್ ಎಂದು ತಿಳಿದು ಬಂದ ಕೂಡಲೇ ವ್ಯಕ್ತಿಯೋರ್ವರು ವಿಡಿಯೋ ಕಳುಹಿಸಿ ನಾನು ಸೇಫ್, ನಾನು ಒಬ್ಬನೇ ಯಾತ್ರೆ ಮಾಡಿದ್ದು, ಯಾವುದೇ ಸಮಸ್ಯೆ ಆಗಿಲ್ಲ ಎಂದು ವಿಡಿಯೋ ಸಂದೇಶ ಕಳಿಸಿದ್ದಾರೆ. ಬೋಳಂತೂರು ನಿವಾಸಿ ಅಭಿಲಾಷ್ ಎಂಬುವರು ವಿಡಿಯೋ ಮಾಡಿ ಕಳುಹಿಸಿದ್ದಾನೆ. ಪುರಾಣಿ ಮಂಡಿ ಆಶ್ರಮದಲ್ಲಿ ಸೇಫ್ ಆಗಿದ್ದೇನೆ ಎಂದು ವಿಡಿಯೋ ಮಾಡಿ ಕಳುಹಿಸಿದ್ದಾರೆ. ಅವರು ತಂಗಿರುವಂತಹ ಆಶ್ರಮದಿಂದ 280 ಕಿಲೋಮೀಟರ್ ಇದ್ದು ಮಿಲಿಟರಿ ಅವರು ಹೋಗಲು ಅನುವು ಮಾಡಿದ ಕೂಡಲೇ ಅಮರನಾಥ ದೇವಸ್ಥಾನಕ್ಕೆ ತೆರಳಿ ದರ್ಶನ ಪಡೆದು ವಾಪಸ್ ಬರುತ್ತೇವೆ ಎಂದು ತಿಳಿಸಿದ್ದಾರೆ. ತಾವು ತಂಗಿರುವಂತಹ ಕ್ಯಾಂಪ್ನಲ್ಲಿ ಊಟ ವಸತಿ ಸಹಿತ ಎಲ್ಲವನ್ನ ಉಚಿತವಾಗಿ ನೀಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ನನ್ನ ಜೊತೆ ಬೇರೆ ಬೇರೆ ಕಡೆಗಳಿಂದ ಬಂದಿರುವ ಅನೇಕ ಯಾತ್ರಾರ್ಥಿಗಳು ಸೇಫ್ ಆಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಇಲ್ಲಿಂದ ಒಂದು 235-40 ಕಿಲೋಮೀಟರ್ಸ್ ಇದೆ ಪಹಲ್ಗಾಮಿಗೆ. ಅಲ್ಲಿಂದ ಒಂದು 47 ಕಿಲೋಮೀಟರ್ಸ್ ಇದೆ. ನೋಡಬೇಕು ಯಾವಾಗ ಬಿಡ್ತಾರೆ. 2 ಡೇಸ್ ಆಯ್ತು ಇಲ್ಲಿ ಸ್ಟೇ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಸೇಫಿ ಆಗಿದ್ದೇವೆ, ಫುಡ್ ಅಕಾಮಿಡೇಷನ್ ಫ್ರೀ ಇದ್ದೇವೆ, ಏನು ಹೆದರಿಕೆ ಇಲ್ಲ. ನಮ್ಮಂಥವರಿಗೆ ದೂರದಿಂದ ಎಷ್ಟೋ ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರಿಗೂ ಸೇಫ್ ಆಗಿದ್ದೇವೆ ಇಲ್ಲಿ. ಬಟ್ ಇಲ್ಲಿ ಮಿಲಿಟ್ರಿ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡ್ತಾ ಇಲ್ಲ ನಮ್ಮನ್ನು ಹೋಗಲಿಕ್ಕೆ. ಬಟ್ ಅಲ್ಲಿದ್ದು ರೋಡ್ ಕ್ಲಿಯರ್